ಮಂಗಳೂರಿನ ಶಕ್ತಿ ನಗರದ ಶಕ್ತಿ ಶಿಕ್ಷಣ ಸಂಸ್ಥೆಯಲ್ಲಿ ಬೈಕಾಡಿ ಜನಾರ್ದನ ಆಚಾರ್ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಲಾಯಿತು. ಈ ವೇಳೆ ಶಕ್ತಿ ವಿದ್ಯಾಸಂಸ್ಥೆಯ ಆಡಳಿತಾಧಿಕಾರಿ ಡಾಕ್ಟರ್ ಕೆ.ಸಿ. ನಾಯಕ್ ಅವರು ಮಾತನಾಡಿ, ಬೈಕಾಡಿ ಜನಾರ್ದನ ಆಚಾರ್ ಅವರು ನಮ್ಮನ್ನಾಗಲಿದ್ರು ಅವರ ಆಶಯ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಸದಾ ಇರುತ್ತೆ ಅಂತ ಅಭಿಪ್ರಾಯಪಟ್ಟರು. ಪರಮಾತ್ಮನ ಮಾತ್ರ ಶಕ್ತಿ ಸಾಧ್ಯ ಇದೆ. ನಮ್ಮಲ್ಲಿ ಕೇವಲ 2 ವರ್ಷದಲ್ಲಿ ಅವರು ಎಲ್ಲರ ಮನಸ್ಸನ್ನು ಇಲ್ಲಿ ಮಾತ್ರವಲ್ಲ, ವಿದ್ಯಾಕ್ಷೇತ್ರದಲ್ಲಿ ಪ್ರಾಯಶಃ ನಮ್ಮ ಉಡುಪಿ ಮಂಗಳೂರು ಜಿಲ್ಲೆಯಲ್ಲಿ ಮನೆ ಮಾತಾಡಿದಂಥ ಹೆಸರು ಜನ who leaves behind a great legacy, I can say, which is worth emulating. At this juncture, I offer my prayers to the noble soul and pray the Almighty to give enough strength to the bereaved family. And I request all of you to offer a floral tribute, and let us all pray that his soul rest in peace. May I request Dr. K.C. Nayak sir to begin with the floral tribute, and the rest of us will follow. ಗೌತಮ ಬುದ್ಧ ನಿಮಗೆ ಈ ಸುದ್ದಿ ಸಿಕ್ತು, ಅವರು ಆ ದಾರಿಯಲ್ಲಿ ಹೋಗಲಿಕ್ಕೆ ಇದು ಮಾಡಿದ್ರು, ಅವರನ್ನು ಬದಲಾವಣೆ ಮಾಡಿರುತ್ತೆ. ಆ ಸಂದರ್ಭದಲ್ಲಿ ಅವರು ದಾರ್ಶನಿಕರು ಏನು ಬರೀತಾರೆ ಅಂತ ಹೇಳಿದ್ರೆ, ಈ ತರದಂತಹ ವ್ಯಕ್ತಿಗಳು ಹೋದಾಗ 1 ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಎಲ್ಲ ವ್ಯಕ್ತಿಗಳ ಹೃದಯ ಪರಿವರ್ತನೆ ಆಗುತ್ತೆ ಅಂತ. ಸಂದರ್ಭದಲ್ಲಿ ಶಕ್ತಿ ವಿದ್ಯಾಸಂಸ್ಥೆಯ ಮುಖ್ಯ ಸಲಹೆಗಾರ ರಮೇಶ್ ಕೆ, ಶಕ್ತಿ ಎಜುಕೇಷನ್ ಟ್ರಸ್ಟ್ನ ಟ್ರಸ್ಟಿ ಡಾಕ್ಟರ್ ಮುರಳೀಧರ್ ನಾಯಕ್, ಶಕ್ತಿ ಸಂಸ್ಥೆಯ ಅಭಿವೃದ್ಧಿ ಅಧಿಕಾರಿ ಪ್ರಖ್ಯಾತ್ ರೈ, ಶಕ್ತಿ ರೆಸಿಡೆನ್ಷಿಯಲ್ ಶಾಲೆಯ ಪ್ರಾಂಶುಪಾಲೆ ವಿದ್ಯಾಜಿ ಕಾಮತ್, ಶಕ್ತಿ ಪದವಿ ಪೂರ್ವ ಕಾಲೇಜಿನ ಸುಧೀರ್ ರಾವ್, ಶ್ರೀ ಗೋಪಾಲಕೃಷ್ಣ ಪ್ರೀ ಸ್ಕೂಲ್ನ ಸಂಚಾಲಕಿ ನೀಮಾ ಸಕ್ಸೇನಾ ಉಪಸ್ಥಿತರಿದ್ದರು.